ದೇವರನ್ನ ಕಾಣಲು ಶುಕ್ರವಾರ ಅಥವಾ ರವಿವಾರವೆಂದು ದಿನ ನಿಗದಿಯಾಗಿಲ್ಲ. ದೇವರನ್ನ ಪ್ರತಿನಿತ್ಯವೂ ಕಾಣಬಹುದು ಎಂದು ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದಾರೆ. ಮಂಗಳೂರಿನ ಉಳ್ಳಾಲದ ಪಿಲಾರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಇವರು, ನಾವು ಯಾವ ರೀತಿ ದೇವರನ್ನ ಪೂಜೆ ಮಾಡಬೇಕು ಎಂದು ಎಲ್ಲಿಯೂ ಹೇಳಿಲ್ಲ. ಈ ದಿಕ್ಕಿನಲ್ಲಿ ದೇವರನ್ನ ಪೂಜಿಸಬೇಕು, ಆಗ ಮಾತ್ರ ದೇವರು ಸಿಗ್ತಾರೆ ಎಂದು ನಾವು ಎಲ್ಲಿಯೂ ಹೇಳಿಲ್ಲ. ಇನ್ನು ಶುಕ್ರವಾರ ಮಧ್ಯಾಹ್ನ 12:30 ಗಂಟೆಗೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಅಲ್ಲಾಹು ಅಕ್ಬರ್ ಅಂದ್ರೆ ಮಾತ್ರ ದೇವರು ಎಂದು ಕೆಲವರು ಹೇಳ್ತಾರೆ. ರವಿವಾರದಂದು 7 ಗಂಟೆಗೆ ಅಥವಾ 9 ಗಂಟೆಗೆ ಪೂಜೆ ಮಾಡಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂದ್ರೆ ಮಾತ್ರ ದೇವರು ಸಿಕ್ಕುತ್ತಾನೆ ಎಂದು ಇನ್ನು ಕೆಲವರು ಹೇಳ್ತಾರೆ. ಹಾಗಾದ್ರೆ ಶುಕ್ರವಾರ ರವಿವಾರ ಬಿಟ್ಟು ಉಳಿದ ದಿನಗಳಲ್ಲಿ ದೇವರು ಎಲ್ಲಿರ್ತಾನೆ ಎಂದು ಪ್ರಶ್ನಿಸಿದ್ದಾರೆ. ನಮ್ಮನೇಡಿ ದೇವರನ್ನು ಪೂಜೆ ಮಲ್ಪಡು ನಮ್ಮದಾಲ ಬಂತೀಯ ವಾ ದಿಕ್ಕಿಗೆ ಮೋನೆ ಪಾಡ್ದು ಪೂಜೆ ಮಲ್ಪ ಅಪಗ ಮಾತ್ರ ದೇವರು ದಿಕ್ಕು ನಮ್ಮ ಬಂತೀಯ. ಕೆಲವು ಜನ ಮೂಲ ಪನ್ಪೇರು ಶುಕ್ರವಾರದಾನಿ ಮಧ್ಯಾಹ್ನ 12 ಗಂಟೆಗೆ ಪಡ್ಡಾಯಿಗೆ ಮೋನೆ ಪಾಡ್ದು ಅಲ್ಲಾಹು ಅಕ್ಬರ್ ಪಂಡ ಮಾತ್ರ ದೇವರು. ಕೆಲವು ಜನ ಪನ್ಪೇರು ಐತಾರ್ದಾನಿ ಬಲ್ಪು 7 ಗಂಟೆಗೆ ಜನ ವರ್ಮ ಗಂಟೆದ ಪೂಜೆ ಮಲ್ಪಡು ಅಪಗ ಪರಲೋಕದಲ್ಲಿರುವ ತಂದೆಯಿಂದ ಪಂಡ ಮಾತ್ರ ದೇವರು ದಿಕ್ಕು ಹಿರಿಯರು ಬಂಡೇರು ಮಾರಾರೆ. ಅವನ ಶುಕ್ರವಾರ ಬಿಡ್ದು ಗುರುವಾರ ಶನಿವಾರ ದೇವರಿದ್ದಾರ, ಐತಾರ ಬಿಡ್ದು ಅಂಗಾರೆ ಬುಧವಾರ ದೇವರಿದ್ದಾರ. ನಮ್ಮ ನಂಬಿಕೆ ಈ ವರ್ಷ ಇಡೀ ವಾಪರ್ತು ತುಂಡಲ ದೇವರಿಲ್ಲ ಐಕೋಸ್ಕರ ಈ ಆಲ ಪೊಡ್ಚಾನ